25 ವರ್ಷಗಳ ಹಿಂದೆ ಮೃತಪಟ್ಟ ಗಂಡು, ಅದೇ ರೀತಿ ಚಿಕ್ಕ ವಯಸ್ಸಿನಲ್ಲೇ ನಿಧನರಾದ ಹೆಣ್ಣು, ಇವರಿಬ್ಬರಿಗೂ ಇವತ್ತು ಊರವರೆಲ್ಲ ಸೇರಿ ಅದ್ಧೂರಿಯಾಗಿ ಮದುವೆ ಮಾಡಿಸಿದ್ದಾರೆ ವೀಕ್ಷಕರೇ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ನಿಜ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಬದುಕಿರೋ ಮನುಷ್ಯರಿಗೆ ಹೇಗೆ ಲಗ್ನಪತ್ರಿಕೆ ಮುದ್ರಿಸಿ ನಿಶ್ಚಿತಾರ್ಥ ಮಾಡಿ, ಮಧುರಂಗಿ ಶಾಸ್ತ್ರ ಮುಗಿಸಿ ಧಾರೆ ಎರೆದು ಮದುವೆ ಮಾಡ್ತಾರೋ, ಅದೇ ರೀತಿ ತುಳುನಾಡಿನಲ್ಲಿ ಮೃತಪಟ್ಟ 2 ಪ್ರೇತಾತ್ಮಗಳಿಗೆ ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮುಂಡೂರು ಅನ್ನೋ ಹಳ್ಳಿಯಲ್ಲಿ ನಡೆದಿರೋ ಈ ವಿಶಿಷ್ಟ ಪ್ರೇತ ಮದುವೆ ಅಥವಾ ಕುಲೆತ ಮದಿಮೆಯ ರೋಚಕ ಕಥೆ ಹಾಗೂ ಅದರ ಹಿಂದಿರೋ ಅಸಲಿ ರಹಸ್ಯ ಏನು ಗೊತ್ತಾ? ಇಂಟ್ರೆಸ್ಟಿಂಗ್ ಆಗಿರೋ ಆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ತುಳುನಾಡಿನ ಸಾಂಪ್ರದಾಯಿಕ ಮತ್ತು ಅಪರೂಪದ ಆಚರಣೆಗಳಲ್ಲಿ ಈ ಪ್ರೇತ ವಿವಾಹ ಕೂಡ ಒಂದು. ಪುತ್ತೂರಿನ ಮುಂಡೂರು ಬಾರಿಕೆಯ ನಿವಾಸಿಯಾಗಿದ್ದ ಆನಂದ್ ಹಾಗೂ ಅವರ ಮಾವನ ಮಗಳು ಸರೋಜಾ ಇಬ್ಬರು ಚಿಕ್ಕ ವಯಸ್ಸಿನಲ್ಲೇ ದೈವಾಧೀನರಾಗಿದ್ರು. ಇವ್ರು ತೀರಿ ಹೋಗಿ ಬರೋಬ್ಬರಿ 25 ವರ್ಷ ಕಳೆದಿತ್ತು. ಆದ್ರೆ ಇತ್ತೀಚೆಗೆ ಆನಂದ್ ಅವರ ಕುಟುಂಬದಲ್ಲಿ ಸಂತಾನ ಭಾಗ್ಯ ಇಲ್ದೇ ಇರೋದು, ಯಾರಿಗೂ ಮದುವೆ ಆಗದೇ ಇರೋದು, ಹೀಗೆ ಸಾಲು ಸಾಲು ಕಷ್ಟಗಳು ಎದುರಾಗ್ತಾ ಇವೆ. ಇದರಿಂದ ಬೇಸತ್ತ ಕುಟುಂಬಸ್ಥರು ಜ್ಯೋತಿಷಿಗಳ ಹತ್ತಿರ ಪ್ರಶ್ನಾಚಿಂತನೆ ಇಟ್ಟಾಗ ಒಂದು ಶಾಕಿಂಗ್ ವಿಷಯ ಬೆಳಕಿಗೆ ಬರುತ್ತೆ. ತೀರಿ ಹೋದ ಆನಂದ್ಗೆ ಮದುವೆಯಾಗದ ಕಾರಣ ಆ ಆತ್ಮ ಅತೃಪ್ತವಾಗಿದೆ, ಅದಕ್ಕೆ ಕುಟುಂಬಕ್ಕೆ ದೋಷ ತಟ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪರಿಹಾರವೇ ಈ ಕುಲತ ಮದಿಮೆ. ಹೇಳೋಕೆ ಇದು ಪ್ರೇತ ಮದುವೆಯಾದ್ರೂ ಇಲ್ಲಿ ನಡೆಯೋ ಪ್ರತಿಯೊಂದು ಶಾಸ್ತ್ರವೂ ರಿಯಲ್ ಮದುವೆಯ ತರಹನೇ ಇರುತ್ತೆ. ಮದುಮಗ ಮದುಮಗಳಿಗ ಬಟ್ಟೆ, ಬಳೆ, ಚಪ್ಪನಿ ಎಲ್ಲವನ್ನೂ ಹೊಸದಾಗಿಯೇ ತರಲಾಗಿತ್ತು. ಇಲ್ಲಿ ಮದುಮಕ್ಕಳ ಜಾಗದಲ್ಲಿ ಮಣ್ಣಿನ ಪಾತ್ರೆಯ ತಲೆ ಹಾಗೂ ಬಾಳೆ ದಿಂಡಿನ ವಿಶಿಷ್ಟ ಬೊಂಬೆಗಳನ್ನ ರೆಡಿ ಮಾಡಲಾಗಿದೆ. ವಧುವಿನ ಬೊಂಬೆಗೆ ರೇಷ್ಮೆ ಸೀರೆ, ಚಿನ್ನದ ಸರ, ಕೈತುಂಬ ಬಳೆ ಮತ್ತು ಮಲ್ಲಿಗೆ ಹೂವಿನ ಸಿಂಗಾರ ಮಾಡಿದ್ರೆ, ವರನ ಬೊಂಬೆಗೆ ಪಂಚೆ, ಶರ್ಟ್ ಮತ್ತು ವಾಚ್ ಕಟ್ಟಿ ಅಪ್ಪಟ ಮದುಮಗನ ತರಹ ರೆಡಿ ಮಾಡ್ತಾರೆ. ಧರ್ಮಪಾಲ ಶೇಣಿ ಅನ್ನುವ ಪ್ರಸಿದ್ಧ ಪುರೋಹಿತರ ನೇತೃತ್ವದಲ್ಲಿ ಧಾರೆ ಎರೆದು ಮಾಂಗಲ್ಯ ಧಾರಣೆ ಮಾಡಿ ಅಕ್ಷತೆ ಹಾಕಿ ಮದುವೆ ಮುಗಿಸಲಾಗಿದೆ. ಮದುವೆ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಈ ಬೊಂಬೆಗಳನ್ನ ಗೌರವದಿಂದ ಮನೆಯೊಳಗೆ ಕರ್ಕೊಂಡು ಹೋಗಿ ಆಚರಣೆ ಮುಗಿಸ್ತಾರೆ. ಅಷ್ಟೇ ಅಲ್ಲ, ಮದುವೆಗೆ ಬಂದ ಎಲ್ಲ ನೆಂಟಿರಿಷ್ಟರಿಗೂ ಅದ್ಧೂರಿ ಮದುವೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇದು ಕೇವಲ ಮೂಢನಂಬಿಕೆಯಲ್ಲ, ಇದರ ಹಿಂದೆ ನಮ್ಮ ಪೂರ್ವಜರು ನಂಬಿಕೊಂಡು ಬಂದ ಆಧ್ಯಾತ್ಮಿಕ ಸತ್ಯ ಇದೆ. ಈ ಮದುವೆಯಿಂದ ನಮ್ಮ ಕುಟುಂಬದ ದೋಷಗಳೆಲ್ಲ ಕಳೆದು ನೆಮ್ಮದಿ ಸಿಕ್ಕಿದೆ ಅಂತ ಕುಟುಂಬದವರು ಹೆಮ್ಮೆಯಿಂದ ಹೇಳ್ತಾರೆ. ಕರಾವಳಿಯ ಇಂತಹ ಸಂಸ್ಕೃತಿ ನಿಜಕ್ಕೂ ಜಗತ್ತಿನಲ್ಲೇ ವಿಶಿಷ್ಟ ಅಲ್ವಾ? ವೀಕ್ಷಕರೇ, ತುಳುನಾಡಿನ ಈ ಅಪರೂಪದ ಮತ್ತು ವಿಶಿಷ್ಟವಾದ ಪ್ರೇತ ವಿವಾಹದ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯೇನು? ಕಮೆಂಟ್ ಮಾಡಿ ತಿಳಿಸಿ. ಕರಾವಳಿ ನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಒಂಜೆ ಕುಟುಂಬದ ಅಂಚನೆ ಒಂಜೆ ನೆಟ್ಟ ರಡ್ಡು ಸಂಬಂಧ ಒಟ್ಟು ಮಾಡ್ತದೆ ಮದಿಮೆ ಮಲ್ಪಡೆ ಬಂದು ತತ್ತು ಪೋಯಿನಂಚಿನ ಸಂಸಾರಗಳಿಗೆ ಒಟ್ಟು ಕೊಡುದು ಮಾತಿರಲ್ಲ ನಿಗಂಡು ಮಾಡ್ತಾಡ ಆನಂದೇ ಮಲ್ಪುನ ಆಣಿದ ದಿನ ದೇವರನ ಪಾದ ಸಂದದ್ದು ಅವೆಡ್ದು ಬಗ್ಗೆ ಇದ್ದ ಪ್ರಾಯ ಬಂದಾಗ ಆಗ ಮದಿಮೆ ಮಲ್ಪಡು ತೋಜಿದು ಬರ್ತಾನೆ. ಅಂಚನೆ ಸರೋಜಿನಿ ಮಲ್ಪಕೊಂಡು ನಮ್ಮನೆ ತೆತ್ತ ಒಂಜಿ ಕೂಟದ ಕೊಂಡು ಆ ಗಂಡನ ತೂದು ನಮ್ಮ ಕುಟುಂಬದನೇ ಕೊಂಡು ಅಂಚ ತೂದು ಮದಿಮೆ ಮಲ್ಪಡುವಂತ ತೋಜಿದು ಬಂದಾಗ ರಡ್ಡು ಸಂಬಂಧ ಒಟ್ಟು ಮಾಡ್ತದೆ. ಪುರಾತ ದಿನ ಜಾಸ್ತಿ ಕುಟುಂಬದಾಗ್ಲು ಊರದಾಗ್ಲು ಪೂರ ಸೇರಿದು ಒಂಜಿ ನಿಶ್ಚಯದ ಕ್ರಮ ಮಲ್ತಂಡ. ಹಿರಿಯಾಕ್ಲು ಮಲ್ತನ ಧರ್ಮದ ಪ್ರಕಾರ ಬಚ್ಚೆರೆ ಪೂಲು ಪದಾರ್ಥದಂಡ ಬೇತೆ ಐಕ್ ಅಡೆ ತಡೆ ಎತ್ತಿ ತಪ್ಪೆರೆತ್ತಿ ಮಲ್ಪನೆಗೆ ಬಚ್ಚೆರೆ ಪೂಲು ಸಾಕ್ಷಿಗೆ ಪಂಡ ವಿಶೇಷವಾಯಿನಂಚಿನ ಒಂಜಿ ಜೀವಿತ ಶಕ್ತಿ ಇಟ್ಟು ಬಚ್ಚೆರೆಗೆ ಇತ್ತನ ಅದು ಮಹತ್ವ ಬೇತ ವೈಕ್ಕೆಲೆತ್ತಿ ಅಂಚನೆ ಬಜ್ಜೆ ಇಗ್ಲ ಮೋಜಿ ಆ ಒಂಜಿ ಕಣ್ಣೆತ್ತದಿಂದ ಐಕ್ಯತ್ತಿನ ಶಕ್ತಿ ಹೋಗುಲೆತ್ತಿ ದೇವರ ಸ್ವಸ್ತಿಕೆ ತಿಟಿಯರ್ಲ ಬೋಡು ಬೊಕ್ಕ ಬೀಲೆ ಕೊರಿಯರ್ಲ ಬೋಡು ಬೊಕ್ಕ ಕಾರ್ಯಕ್ರಮ ಪ್ರತಿ ಒಂಜಿ ನೆಕ್ಕಲ ಬಚ್ಚೆರೆ ಮಾರಿ ದುಂಬು ದೀವನಂಚಿನ ಒಂಜಿ ವಸ್ತು ಅಂಚಾದಿ ಪುನಗ ಹಿರಿಯಾಕ್ಲು ದಾಯಿ ಮಲ್ತೇರು ಬಂಡ ಬಚ್ಚಿರೆ ಪೂಲು ಬದಲ್ಪುನಂಚಿನ ಒಂಜಿ ವಿಶೇಷ ಅವಳ ಪೂಲುನು ತುಲಿ ನವಮುರಾಂತ ದಿನೊಟ್ಟು ನೀಟ ಪೂಲು ಮಲ್ತದು ಐನ್ ಅಜ್ಜಿಂಚಿ ಬಗರ್ತಂಡ ತಿನಿಯರಾಂಡ ಅಡ್ಡ ಪೂಲು ಮಲ್ಪುನೆ ಐನ್ 4 ಭಾಗ ಮಲ್ತದು ಅತನ ಆದಿ ಭಾಗ ಮಲ್ತದು ಐನ್ ನೀಟ ಪೂಲು ಮಲ್ತಂದಂಡ ಬಾರಿ ಶೋಕದ ಪೂಲಾಪುಲು ಅವು ದೇವರ ಕಾರ್ಯ ದೈವದ ಕಾರ್ಯ ದೇವರ ಪ್ರಾರ್ಥನೆ ಮಲ್ತಂದಾಗ ಈ ಸೀಮೆ ದೇವರು ಗ್ರಾಮ ದೇವರು ಗ್ರಾಮದ ಅಧಿಪತಿ ಗ್ರಾಮ ದೈವ ಈ ಜಾಗಡಿತನ ದಿನ ಸರ್ವಶಕ್ತಿಲು ಅಂಚನೆ ನಮ್ಮ ತರವಾರದ ದೈವರು ಅಂಚನೆ ಕುಲೋಕ್ಕು ಸಿಂಗಾರ ಬಳಿಕ ಬಂಗಾರವೈನ ನಾಗಬ್ರಹ್ಮ ಕೊಟ್ಟಿದ್ದೇನೆ ದುಮ್ಮುದಿ ಒಂದು ಎನ್ನ ಕುರುವಜ್ಜನ ನೆನವರಿಕೆ ಮಲ್ತೊಂದು ಇತ್ಯದಾದ ಹೊತ್ತಲು ನಮ್ಮ ದೇವೇರಡ ಪ್ರಾರ್ಥನೆ ಮಲ್ತೊನ್ನೆ ಕೋಡೆ ಲಗ್ನೋಡು ವಿಘ್ನ ಪರಿಹಾರ ಬಲ್ಲಿ ಬಂತು ಮಧುರ್ ಮಹಾಗಣಪಗೆ ಸತ್ತಿಗೆ ತೀರ್ಥಮ್ಮ ಪ್ರಾರ್ಥನೆ ಮಲ್ತೊಂದು
ಅಂಚಾದಿಪ್ಪನ ಇನಿ ಮದಿಮೆದ ಕಾರ್ಯಕ್ರಮ ಒವೇ ರೀತಿಯ ವಿಘ್ನ ಪರಿಹರವಲ್ಲಿ ಪೊರ್ಲು ಪೊಲಿಗೆರೆ ಕಾರ್ಯಕ್ರಮವನ್ನು ನಡಪಾದ ಕೊರ್ಲೆ ಬಂತು ನಮ್ಮ ಪತ್ತೆರ್ಲೆ ತಂದು ಪೊರ್ಲುಡು